ಕರೋನಾದ ಕರಿಛಾಯೆಗೆ ರಾಜ್ಯದ ಒಂದೊಂದೇ ಚಿತ್ರಮಂದಿರಗಳು ತೆರೆಶಾಯಿಯಾಗ್ತಿದೆ. ಈ ಪೈಕಿ ಇದೀಗ ಮಡಿಕೇರಿಯ ಕಾವೇರಿ ಮಹಲ್ ಚಿತ್ರಮಂದಿರ ತನ್ನ ವೈಭವಕ್ಕೆ ಪೂರ್ಣ ವಿರಾಮ ಹಾಕಿದೆ. ಒಂದು ಕಾಲದಲ್ಲಿ ಸರತಿ ಸಾಲಿನಲ್ಲಿ ನಿಂತು ಟಿಕೆಟ್ ಪಡೆಯುತ್ತಿದ್ದ ಪ್ರೇಕ್ಷಕರು, ಸಿನಿ ರಸಿಕರನ್ನು ನಿಯಂತ್ರಿಸಲಾಗದೆ ಪೊಲೀಸ್ ಪಡೆಯ ಲಾಠಿ ರುಚಿ ನೋಡಿದ ಚಿತ್ರಪ್ರೇಮಿಗಳು, ಅದೆಷ್ಟೋ ಬಾರಿ ಹೌಸ್ಫುಲ್ ಬೋರ್ಡನ್ನು ಹಾಕೊಂಡು ಪ್ರದರ್ಶನ ನಡೆಸುತ್ತಿದ್ದ ವೈಭವದ ಚಿತ್ರಮಂದಿರ ಇದೀಗ ಉಸಿರು ಚೆಲ್ಲಿದೆ. ಈ ಮೂಲಕ ಮಡಿಕೇರಿಯಲ್ಲಿದ್ದ ಒಂದೇ ಒಂದು ಚಿತ್ರಮಂದಿರ ಇಲ್ಲದಂತಾಗಿದೆ. ಹೀಗಾಗಿ ಚಿತ್ರಮಂದಿರವೇ ಇಲ್ಲದ ಕರ್ನಾಟಕದ ಏಕೈಕ ಜಿಲ್ಲಾ ಕೇಂದ್ರ ಮಡಿಕೇರಿ ಎಂದು ಅನ್ನುವಂತಾಗಿದೆ. ನವೆಂಬರ್ 17, 1972ರಲ್ಲಿ ಮಡಿಕೇರಿ ನಗರದ ಹೃದಯ ಭಾಗದಲ್ಲೇ ಕಾವೇರಿ ಚಿತ್ರಮಂದಿರ ಲೋಕಾರ್ಪಣೆಗೊಂಡಿತ್ತು. ಸಿದ್ದಾಪುರ ಮೂಲದ ಮಂಡೆ ಪಂಡ ಚಿಣ್ಣಪ್ಪ, ಅಣ್ಣಪ್ಪ, ಚಂಗಪ್ಪ ಸಹೋದರರ ಈ ಚಿತ್ರಮಂದಿರದಲ್ಲಿ ಆರಂಭಿಕ ಪ್ರದರ್ಶನವಾಗಿ ಕುಲಗೌರವ ಚಿತ್ರ ಪ್ರದರ್ಶನ ಕಂಡಿತ್ತು. ಆ ಬಳಿಕ ಕನ್ನಡ, ತುಳು, ಕೊಡವ, ತಮಿಳು, ಮಲಯಾಳಂ, ಹಿಂದಿ ಹೀಗೆ ಬಹುಭಾಷಾ ಚಿತ್ರಗಳ ಪ್ರದರ್ಶನಕ್ಕೆ ಕಾವೇರಿ ಮಹಲ್ ಹೆಸರುವಾಸಿಯಾಗಿತ್ತು. 2018ರಲ್ಲಿ ಕೊಡಗಿನಲ್ಲಿ ನಡೆದ ಪ್ರಕೃತಿ ವಿಕೋಪದಿಂದ ಚಿತ್ರಮಂದಿರವನ್ನು ವಾರಗಟ್ಟಲೆ ಮುಚ್ಚಲಾಯಿತು. ಆ ಬಳಿಕ ಕಾವೇರಿ ಚೇತರಿಸಿಕೊಳ್ಳಲೇ ಇಲ್ಲ. ಬೇರೆ ಬೇರೆ ಭಾಷಾ ಚಿತ್ರಗಳನ್ನು ಪ್ರದರ್ಶಿಸಿದ್ರೂ ಮೊದಲಿನಂತೆ ಪ್ರೇಕ್ಷಕರು ಚಿತ್ರಮಂದಿರದ ಕದವನ್ನು ತಟ್ಟಲೇ ಇಲ್ಲ. ಹೀಗಾಗಿ ನಷ್ಟದಿಂದೇ ಚಿತ್ರಮಂದಿರವನ್ನು ನಡೆಸಲಾಗಿತ್ತು. ಆದರೆ ಕಳೆದ ವರ್ಷ ವಕ್ಕರಿಸಿದ ಕರೋನಾದಿಂದಾಗಿ ಎಲ್ಲ ಬುಡೆಮೇಲಾಯಿತು. ಕರೋನಾದ ಸಂದರ್ಭದಲ್ಲಿ ಚಿತ್ರಮಂದಿರ ಕೆಡವಿ ಮಾಲ್ ನಿರ್ಮಾಣದ ಬಗ್ಗೆ ಪಿಸುಪಿಸು ಗುಸುಗುಸು ಮಾತುಗಳು ಹರಿದಾಡಿದ್ದವು. ಆದರೆ ಈ ಬಗ್ಗೆ ಚಿತ್ರಮಂದಿರದವರು 2021ರ ಬಳಿಕ ಕಾವೇರಿ ಮತ್ತೆ ಪುನರಾರಂಭಗೊಳ್ಳುತ್ತೆ ಎಂದು ಹೇಳಿದ್ರು. ಆದರೆ ಪ್ರಸ್ತುತ ಸಂದರ್ಭದಲ್ಲಿ ಚಿತ್ರಮಂದಿರದ ನಿರ್ವಹಣೆ ತುಂಬಾನೇ ಕಷ್ಟ. ಹೀಗಾಗಿ ಚಿತ್ರಮಂದಿರವನ್ನು ಕೆಡವಿ ಮಾಲ್ ನಿರ್ಮಿಸುವುದೇ ಸೂಕ್ತ ಅನ್ನೋ ನಿರ್ಧಾರಕ್ಕೆ ಚಿತ್ರಮಂದಿರದ ಮಾಲೀಕರು ಬಂದರು. ಹೀಗಾಗಿ ಇದೀಗ ಚಿತ್ರಮಂದಿರವನ್ನು ಕೆಡವಲಾಗ್ತಿದೆ. ಒಂದು ಕಾಲದಲ್ಲಿ ಪ್ರೇಕ್ಷಕರಿಂದ ತುಂಬಿ ತುಳುಕಿದ್ದ ಚಿತ್ರಮಂದಿರದೊಳಗೆ ಸ್ಮಶಾನ ಮೌನ. ಎತ್ತ ನೋಡಿದರತ್ತ ಖಾಲಿ ಖಾಲಿ, ಪರದೆಯೂ ಇಲ್ಲ, ಕುರ್ಚಿಯೂ ಇಲ್ಲ, ಎಲ್ಲವೂ ತೆರವುಗೊಂಡಿದೆ. ಚಿತ್ರಮಂದಿರದ ಒಳಗೆ ಹೊರಗೆ ತೆರವು ಕಾರ್ಯ ನಡೀತಾ ಇದೆ. ಒಂದಿಷ್ಟು ದಿನಗಳಲ್ಲಿ ಚಿತ್ರಮಂದಿರವೇ ಧರೆಗುರುಳಿ ತನ್ನ ಅಸ್ತಿತ್ವವೇ ಇಲ್ಲದಂತಾಗುತ್ತೆ. ಕಾವೇರಿ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯುತ್ತೆ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.